ನಮಸ್ಕಾರ ಸೋದರರೇ. ಇವತ್ತು ಭಾರತ ದೇಶದಲ್ಲಿ ಒಂದು ಎರಡು ಆಘಾತಕಾರಿ ಸುದ್ದಿಗಳು. ಒಂದು ಕೊರೋನಾ ವೈರಸ್ ಒಂದು ಧರ್ಮಕ್ಕೆ ಅಂಟಿಕೊಂಡಿರುವುದು, ಅದರ ಜೊತೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಳಿಯಂದರಾದ ಆನಂದ್ ತೇಲ್ತುಂಬಿ ಅವರನ್ನು ವಿನಾಕಾರಣ ಅರೆಸ್ಟ್ ಮಾಡಿರುವುದು. ಆನಂದ್ ತೇಲ್ತುಂಬಿ ಅವರು ಒಬ್ಬರು ವಿಚಾರವಾದಿಗಳು, ವಿಮರ್ಶಕರು, ಬರಹಗಾರರು, ಚಿಂತಕರು, ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ತಿದ್ದಿ ಹೇಳುವಂಥ ಒಂದು ಮಹಾನ್ ನಾಯಕರು. ಅಂಥವರನ್ನು ವಿನಾಕಾರಣ ಅರ್ಬನ್ ನಕ್ಸಲ್ ಅಂತ ಹೇಳಿ ಒಂದು ಹಣಿಪಟ್ಟಿ ಕಟ್ಟಿ ಅವರನ್ನು ಏಪ್ರಿಲ್ 14ರಂದು ಉದ್ದೇಶಪೂರ್ವಕವಾಗಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಆನಂದ್ ತೇಲ್ತುಂಬಿ ಅವರು ಒಬ್ಬ ಎಂಥ ಬುದ್ಧಿಜೀವಿಯಪ್ಪ ಅಂತಂದರೆ, ಈ ಭಾರತ ದೇಶದಲ್ಲಿರುವಂಥ ಮೇಲು ಕೀಳು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅಂಥ ಒಬ್ಬ ಮಹಾನ್ ನಾಯಕರವರು. ಅಂಥವರನ್ನು ಈ ಮನುವಾದಿ ಮಾಧ್ಯಮಗಳು ಅವರನ್ನು ವಿನಾಕಾರಣ ಅರ್ಬನ್ ನಕ್ಸಲೆಂಟ್ ಅಂತೇಳಿ ಅವ್ರ ಮೇಲೆ ಒಂದು ಹಣೆಪಟ್ಟಿ ಕಟ್ಟಿರುವುದು ವಿಪರ್ಯಾಸ ಹೆಸರಿ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ. ಪ್ರಜಾಪ್ರಭುತ್ವವನ್ನೇ ಬುಡಮೇಲು ಮಾಡಿದೆ. ಯಾರು ಈ ಭಾರತ ದೇಶದ ಹಣೆಬರವನ್ನೇ ಮರುಸೃಷ್ಟಿ ಮಾಡಿದರೋ ಅಂಥ ಮನೆ ತಂದಿರುವಂಥ ಅವರ ಹಳೆಯಂದಿರ ಮೇಲೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಕೆಲಸ ಈ ಮನುವಾದಿ ಸರ್ಕಾರಗಳು ಮಾಡಿವೆಯಲ್ಲ, ಇದಕ್ಕೆ ನಾವು ಖಂಡಿಸಬೇಕಾಗುತ್ತೆ. ಇದು ಏನಾದರೂ ಲಾಕ್ಡೌನ್ ಇಲ್ಲದೇ ಇದ್ದರೆ ಈ ಭಾರತಾದ್ಯಂತ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತಿತ್ತು. ಆದರೆ ಇನ್ನು ಮುಂದೆ ಕೂಡ ಈ ಲಾಕ್ಡೌನ್ ಸಡಿಲಿಕೆ ಆದ ನಂತರ ಆನಂದ್ ತೇಲ್ತುಂಬಿ ಅವರನ್ನು ನಾವು ಸಮರ್ಥಿಸಿಕೊಂಡು ಅವರ ಒಂದು ಬೆಂಬಲವಾಗಿ ನಿಂತು ಇಡೀ ಭಾರತ ದೇಶದಂತ ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕೆಲವೊಂದಿಷ್ಟು ಜನ ಬುದ್ಧಿಜೀವಿಗಳು ಅವರನ್ನು ವಿರೋಧಿಸುತ್ತಿದ್ದಾರೆ. ಅವರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ವಿರೋಧಿ ಇದ್ರು ಅಂತ ಹೇಳ್ತಿದ್ದಾರೆ. ಆದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂದ್ರೆ ಏನು ಅಂತ ಅವರಿಗೆ ಅರ್ಥ ಆಗಿಲ್ಲ. ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂದ್ರೆ ಏನು? ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಧ್ವಜ ಇಟ್ಕೊಂಡ್ರೆ ಮಾತ್ರ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತನ? ಅಥವಾ ಅಂಬೇಡ್ಕರ್ ಅವರ ಏನು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಅವರ ಅನುಯಾಯಿಗಳನ್ನ? ಅಥವಾ ಅಂಬೇಡ್ಕರ್ ಅವರನ್ನು ಜೀವಿತಾವಧಿಯಲ್ಲಿ ಯಾರು ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ರು ಅಂತ ಜನರನ್ನು ವಿರೋಧಿಸುವುದು ಅಂಬೇಡ್ಕರ್ ವಾದನ? ಯಾವುದು ಅರ್ಥ ಆಗ್ತಾ ಇಲ್ಲ. ಆದರೆ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೀವು ನಿಜವಾದ್ರೂ ಏನಾದರೂ ಅಂಬೇಡ್ಕರ್ ವಾದಿಗಳಾಗಿದ್ರಪ್ಪ ಅಂತಂದ್ರೆ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡಿಬೇಕಾಗಿತ್ತಂದ್ರೆ ಅಂಬೇಡ್ಕರ್ ಅವರು ಜೀವಿತಾವಧಿಯಲ್ಲಿ ಅವರು ಏನು ಜೀವಂತವಾಗಿದ್ರು ಆ ಸಮಯದಲ್ಲಿ ಯಾರು ಅವರನ್ನು ಜಾಸ್ತಿ ಕಾಡಿದಾರೋ, ಯಾರು ಮನುವಾದಿಗಳು ಇವತ್ತು ಕಾಂಗ್ರೆಸ್ನವರು, BJP-ಯವರು, RSSನವರು ಯಾರು ಅವರನ್ನು ಜಾಸ್ತಿ ಅವರು ಕಾಡಿದಾರೋ ಅಂಥವ್ರನ್ನು ವಿರೋಧಿಸೋದನ್ನು ಬಿಟ್ಟು ಇವತ್ತು ಒಳ್ಳೆ ಬುದ್ಧಿಜೀವಿಗಳನ್ನು ವಿರೋಧಿಸೋದು ಸರಿಯಲ್ಲ. ನೀವು ಎಲ್ಲರೂ ಸೇರಿ ನಾವು ಇವತ್ತು ಆನಂದ್ ತೇಲ್ತುಂಬಿ ಅವರನ್ನು ಅರೆಸ್ಟ್ ಮಾಡಿದ್ದನ್ನು ಖಂಡಿಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.